ನಮ್ಮ ದೇಶ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯ ಭವ್ಯ ನಾಡು. ಸಹಸ್ರಮಾನಗಳ ಇತಿಹಾಸವನ್ನು ಇಂದಿನ ತಲೆಮಾರಿಗೆ ತಿಳಿಸಲು ನಮ್ಮಲ್ಲಿ ಉಳಿದಿರುವ ಏಕೈಕ ಆಸ್ತಿ ಅಂದ್ರೆ ಅದು ಸ್ಮಾರಕಗಳು. ಎಸ್ ವೀಕ್ಷಕರೇ, ಉಡುಪಿ ಜಿಲ್ಲೆಯ ಅಳಿವಿನಂಚಿನಲ್ಲಿರುವ ಅನೇಕ ಸ್ಮಾರಕಗಳ ಕುರಿತು ವಿಶೇಷ ಕಾರ್ಯಕ್ರಮ ದಿವ್ಯ ನಿರ್ಲಕ್ಷ್ಯ. ತುಳುನಾಡಿನಲ್ಲಿ ಹಲವಾರು ರಾಜರು ದರ್ಬಾರು ನಡೆಸಿದ್ದಾರೆ. ಅವರ ಆಡಳಿತದ ವೈಭವವನ್ನ ಸಾರುವ ಅನೇಕ ಶಾಸನಗಳು, ಸ್ಮಾರಕಗಳು ನಾಡಿನ ಬೇರೆ ಬೇರೆ ಕಡೆಯಲ್ಲಿ ಕಂಡುಬರುತ್ತದೆ. ಆಕರ್ಷಕ ಕೆತ್ತನೆಯ ಶಿಲಾಮೂರ್ತಿಗಳು, ಶಾಸನಗಳು ಇವೆಲ್ಲ ತುಳುನಾಡಿನ ಪ್ರಾಚೀನ ವೈಭವವನ್ನ ಸಾರುವ ಸಂಗತಿಗಳು. ಪ್ರಾಚೀನ ತುಳುನಾಡಿನ ರಾಜಧಾನಿಯಾಗಿದ್ದದ್ದು ಉಡುಪಿ ಜಿಲ್ಲೆಯ ಬಾರ್ಕೋರು. ಆದ್ರಿಂದ ಶಾಸನಗಳು, ಸ್ಮಾರಕಗಳ ಬಗ್ಗೆ ವಿಮರ್ಶಿಸುವಾಗ ಬಾರ್ಕೋರನ್ನ ನಾವು ವಿಶೇಷವಾಗಿ ಪರಿಗಣಿಸಬೇಕಾಗುತ್ತದೆ. ಇದು ತುಳುನಾಡಿನ ಹಂಪಿಯೂ ಹೌದು. 365 ದೇವಾಲಯಗಳು, ಕೋಟೆ ಕೊತ್ತಲಗಳು, ಬಸದಿಗಳು, ಕೆರೆಗಳು, ಬಂದರು ವಹಿವಾಟುಗಳು ಹೀಗೆ ಎಲ್ಲಾ ವಿಧದಿಂದ ಮಹಾ ಸಾಮ್ರಾಜ್ಯವಾಗಿದ್ದ ತುಳುನಾಡ ರಾಜಧಾನಿಯಾಗಿದ್ದ ಬಾರ್ಕೋರು ಇಂದು ಕುರುಹು ಸ್ಮಾರಕಗಳ ಕೇಂದ್ರವಾಗಿದೆ. ಇಲ್ಲಿ ಜೀರ್ಣಾವಸ್ಥೆಯಲ್ಲಿರುವ ಕೆಲವು ಅತ್ಯಮೂಲ್ಯ ಸ್ಮಾರಕಗಳು ಹೇಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂಬುದನ್ನು ತೋರಿಸ್ತೇವೆ. ಇದೇ ದಿವ್ಯ ನಿರ್ಲಕ್ಷ್ಯ. ಕ್ರಿಸ್ತಪೂರ್ವ 300ರ ಸುಮಾರಿಗೆ ಕರಾವಳಿ ಭಾಗದಲ್ಲಿ ಸಾಮ್ರಾಜ್ಯ ಪ್ರಾರಂಭಿಸಿದ ಅಳುಪರು ದಕ್ಷಿಣ ಕಾಸರಗೋಡಿನಿಂದ ಹೊಸ ಉಡುಪಿಯವರೆಗೆ ರಾಜ್ಯಭಾರ ನಡೆಸುತ್ತಿದ್ದರು. 2ನೇ ಶತಮಾನದ ಪ್ರಾರಂಭದಿಂದ 18ನೇ ಶತಮಾನದವರೆಗೂ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಪಶ್ಚಿಮದವರೆಗೂ ಅವರ ಪ್ರದೇಶವಾಗಿತ್ತು. ಘಟ್ಟ ಪ್ರದೇಶ ಮತ್ತು ಕೊಂಕಣ ಭಾಗದಲ್ಲೂ ಅವರು ಆಡಳಿತವನ್ನು ನಡೆಸಿದರು. ಜೋಡಿ ಮೀನು, ಜೋಡಿ ಚಂದ್ರ ಹಾಗೂ ಮಧ್ಯದಲ್ಲಿ ಛತ್ರ ಇದು ಅಳುಪ ರಾಜಮನೆತನದ ರಾಜ್ಯ ಲಾಂಛನ. ಅಳುಪರ ಬಗ್ಗೆ ಗ್ರೀಕ್ ಖಗೋಳಶಾಸ್ತ್ರಜ್ಞ ಟೊಲೆಮಿಯ ಕೃತಿಗಳಲ್ಲಿ ಬರೆಯಲ್ಪಟ್ಟಿದೆ. ಮಹಾಕೂಟ ಮತ್ತು ಐಹೊಳೆಯಲ್ಲಿ ದೊರೆತ ಕದಂಬ ರವಿವರ್ಮನ ಗುಡ್ನಾಪುರ ಶಾಸನ, ಮಂಗಳೇಸಿ ಮತ್ತು ಪುಲಕೇಶಿ 2ರ ಚಾಲುಕ್ಯ ಶಾಸನಗಳಲ್ಲಿ ಅಳುಪರ ಕುರಿತು ಉಲ್ಲೇಖವಿದೆ. ಅಳುಪ ಸಾಮ್ರಾಜ್ಯವು ಅಳುವಖೇಡ ಎಂದು ಕರೆಯಲ್ಪಟ್ಟಿತು. ಆ ಸಂದರ್ಭದಲ್ಲಿ ಉದ್ಯಾವರ ಅದರ ರಾಜಧಾನಿಯಾಗಿತ್ತು. ಅಳುವರಸ ಅಳುಪ ಸಾಮ್ರಾಜ್ಯದ ಮೊದಲ ರಾಜ. ಮದುರೈನ ಪಾಂಡ್ಯರನ್ನ ಮಂಗಳೂರಿಗೆ ಬರದಂತೆ ತಡೆದ 1ನೇ ಅಳುವರಸ ಮತ್ತು 1ನೇ ಚಿತ್ರವಾಹನ ಇವರಿಬ್ಬರ ಆಳ್ವಿಕೆಯ ಕಾಲ ಅಳುಪ ಸಾಮ್ರಾಜ್ಯದ ಸುವರ್ಣ ಕಾಲ. ಅಳುಪರಿಗೆ ಚೋಳರು ಮತ್ತು ಹೊಯ್ಸಳರೊಂದಿಗೆ ಶತ್ರುತ್ವವಿತ್ತು. ವಿಜಯನಗರದ ರಾಜವಂಶಕ್ಕೆ ಅಧೀನರಾಗಿದ್ದ ಅಳುಪರು ಬಾರ್ಕೂರಿನವರೆಗೂ ರಾಜ್ಯಭಾರ ವಿಸ್ತರಿಸಿದರು. ನಿಧಾನವಾಗಿ ಪ್ರಬಲ ರಾಜ್ಯವಾಗಿದ್ದ ಅಳುಪ ಸಾಮ್ರಾಜ್ಯವು ತನ್ನ ಗುರುತನ್ನ ಕಳೆದುಕೊಂಡಿತು. ಅಳುಪರ ಕಾಲದಲ್ಲಿ ಬಾರ್ಕೂರು ಉಚ್ಚಯ ಸ್ಥಿತಿ ತಲುಪಿತು. ಅಂದಿನ ವೈಭವವನ್ನ ನೆನಪಿಸಲು ಇಂದು ಕೂಡ ಬಾರ್ಕೂರಿನಲ್ಲಿ ಕುರುಹುಗಳು ಉಳಿದಿವೆ. ವಾಸ್ತವವಾಗಿ ತುಳುನಾಡು ಅನ್ನುವಂಥದ್ದು ಒಂದು ಭಾಷಿಕ ಪ್ರದೇಶವೂ ಹೌದು ಮತ್ತು ಬೇರೆ ಭಾಷೆಯವರು ಕೂಡ ಇರುವಂಥ ಪ್ರದೇಶವೂ ಹೌದು. ಆದರೆ ಚಾರಿತ್ರಿಕವಾಗಿ ಇದೊಂದು ಆಡಳಿತ ಘಟಕ. ತುಳುನಾಡು ಅನ್ನುವಂಥದ್ದು ಒಂದು ಆಡಳಿತ ಘಟಕವಾಗಿದೆ. ಸರಿಸುಮಾರು ಕ್ರಿಸ್ತಶಕ 5ನೇ ಶತಮಾನದಿಂದ ವಿಜಯನಗರ ಕಾಲದ ಅಂತ್ಯದವರೆಗೆ ಈ ತುಳುನಾಡು ರಾಜಕೀಯವಾಗಿ ಒಂದು ಆಡಳಿತ ಘಟಕವಾಗಿದೆ. ಅಂದರೆ ವಿಜಯನಗರ ಕಾಲದ ಆರಂಭದ ಹೊತ್ತಿಗೆ ತುಳುನಾಡನ್ನು ಆಡಳಿತದ ಅನುಕೂಲಕ್ಕೋಸ್ಕರ ಮಂಗಳೂರು ರಾಜ್ಯ ಮತ್ತು ಬಾರ್ಕೂರು ರಾಜ್ಯ ಅಂತೇಳಿ 2 ರಾಜಕೀಯ ಘಟಕಗಳನ್ನಾಗಿ ನಿರ್ಣಯ ಮಾಡಿಕೊಳ್ತಾರೆ. ಮತ್ತು ತುಳು ವಿಷಯದ ರಾಜಧಾನಿಯಾಗಿ ಅಥವಾ ತುಳು ರಾಜ್ಯ ಅಂತಂದೇಳಿ ಏನು ಕರೆಸ್ಕೊಳ್ತಾ ಇತ್ತು, ಆ ತುಳು ರಾಜ್ಯದ ರಾಜಧಾನಿಯಾಗಿ ಬಾರ್ಕೂರು ಪರಿಗಣಿಸಲ್ಪಡ್ತದೆ. ಬಾರ್ಕೂರು ತುಳು ರಾಜ್ಯದ ರಾಜಧಾನಿ ಆದರೆ ಬಸರೂರು ತುಳು ರಾಜ್ಯದ ಭಾಳ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಬಂದರು ನಗರ, ಅಂದರೆ ವಾಣಿಜ್ಯ ಕೇಂದ್ರ, ಹಾಗೆ ಧಾರ್ಮಿಕ ಚಟುವಟಿಕೆ ಕೇಂದ್ರ ಕೂಡ ಹೌದು. ಇದೇ ಬಾರ್ಕೂರು ಸಮೀಪ ಇರತಕ್ಕಂಥ ಕೋಟೇಶ್ವರ ಅಂತಂದೇಳಿ ನಾವೇನು ಕರಿತೇವೆ, ಆ ಕೋಟ ಅಂತ ನಾವೇನು ಕರಿತೇವೆ, ಆ ಕೋಟಾದ ಹಿರೇಮಾಲಿಂಗೇಶ್ವರ ದೇವಸ್ಥಾನ ಅಂತ ಒಂದು ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನ ಇದೆ. ಭಾಳ ದೊಡ್ಡ ದೇವಸ್ಥಾನ, ಭಾಳ ಹಳೆಯ ದೇವಸ್ಥಾನ. ಒಂದು ಕ್ರಿಸ್ತಶಕ 8-9ನೇ ಶತಮಾನ ಕಾಲಕ್ಕೆ ಸೇರಿದಂಥ ಒಂದು ದೇವಾಲಯ. ಆ ದೇವಾಲಯದಲ್ಲಿ ಇವತ್ತು ಕೂಡ ದೇವಾಲಯದ ಹೊರ ಪ್ರಕಾರದ ಅನೇಕ ಶಾಸನಗಳಿದ್ದಾವೆ. ಆಳುಪರ ಕಾಲದ ಒಂದು ಶಾಸನ ಇದೆ, ಆಳುಪ ಕುಲಶೇಖರನ ಶಾಸನ. ಅದು ಆ ಆಳುಪ ಕುಲಶೇಖರನ ಶಾಸನವನ್ನು ತುಳು ಲಿಪಿಯಲ್ಲಿ
ಮತ್ತು ಕನ್ನಡ ಭಾಷೆಯಲ್ಲಿ ಬರೆಯಲಾಗಿರ್ತಕ್ಕಂಥ ಒಂದು ಶಾಸ್ತ್ರ ಅದು. ಈಗಲೂ ಕೂಡ ತುಳು ಲಿಪಿಲೇ ಇದೆ. ಎಲ್ಲರನ್ನೂ ಕಾಯುವ ಈ ಪರಮಶಿವನಿಗೆ ಸರಿಯಾದ ಸೂರಿಲ್ಲ, ಪೂಜೆ ಪುನಸ್ಕಾರಗಳಿಲ್ಲ. ತುಳುನಾಡಿನ ತುಳುವೇಶ್ವರನ ಜೀರ್ಣಗೊಂಡ ದೇಗುಲದ ದುಸ್ಥಿತಿಯ ಕತೆ. ಹಾಗಿದ್ರೆ ಈ ಕ್ಷೇತ್ರ ಎಲ್ಲಿದೆ? ಈ ಕ್ಷೇತ್ರ ಪಾಳು ಬೀಳುವುದಕ್ಕೆ ಕಾರಣ ಏನು? ಇಲ್ಲಿದೆ ನೋಡಿ ಮಹಾದೇವನ ಕ್ಷೇತ್ರದ ಕತೆ. ಬಸ್ರೂರು ಇತಿಹಾಸ ಪ್ರಸಿದ್ಧವಾದ ಸ್ಥಳ. ಅಲ್ಲಿನ 7 ಕೆರೆಗಳು, ಇತಿಹಾಸ ಪ್ರಸಿದ್ಧ ಶಿಲ್ಪಕಲಾ ವೈಭವಗಳಿಂದ ಕೂಡಿದ ಅನೇಕ ದೇವಸ್ಥಾನಗಳೆಲ್ಲ ನೋಡಿದ ಕೂಡಲೇ ಇತಿಹಾಸ ಮರುಕಳಿಸಿದಂತಾಗುತ್ತದೆ. ಪ್ರಸಿದ್ಧವಾದಂತಹ ದೇವಸ್ಥಾನಗಳನ್ನು ನೋಡಿದಾಗ ಅಲ್ಲಿನ ಉನ್ನತಿಗಳು ತಿಳಿದು ಬರುತ್ತದೆ. ಬಸ್ರೂರಿನಲ್ಲಿ ಅಧ್ಯಯನ ಮಾಡಲು ಸಾಕಷ್ಟು ವಿಷಯಗಳಿವೆ. ಇನ್ನು ಜನರ ಗಮನಕ್ಕೆ ಬಾರದ ಎಷ್ಟೋ ವಿಷಯಗಳಿವೆ. ಅದೆಷ್ಟೋ ಐತಿಹಾಸಿಕ ಸ್ಮಾರಕಗಳು ಇನ್ನೂ ಕೂಡ ಇತಿಹಾಸ ತಜ್ಞರ ಕಣ್ಣಿಗೆ ಬಿದ್ದಿಲ್ಲ. ಉಡುಪಿಯ ಐತಿಹಾಸಿಕ ಗ್ರಾಮವಾಗಿರುವ ಬಸ್ರೂರು ಕುಂದಾಪುರದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿ ಮತ್ತು ದೈವ ಶಕ್ತಿಯ ಸಂಗಮವಾಗಿರುವ ಇಲ್ಲಿ ತುಳುನಾಡಿನ ಜನರ ಅಧಿದೇವತೆಯಾಗಿರುವ ತುಳುವೇಶ್ವರ ನೆಲೆಸಿದ್ದಾನೆ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿದೆ ಈ ಪ್ರಾಚೀನ ತುಳುವೇಶ್ವರನ ಸನ್ನಿಧಿ. ಪ್ರಕೃತಿಯ ಆಲಯದಲ್ಲಿ ತುಳುವೇಶ್ವರ ಇಲ್ಲಿ ನೆಲೆ ನಿಂತಿದ್ದಾನೆ. ಹಿಂದಿನ ಕಾಲದಿಂದ ಇಂತಹ ಊರಿನಲ್ಲಿ ಪ್ರಸಿದ್ಧ ಮಹಾಲಿಂಗೇಶ್ವರನ ಸನ್ನಿಧಾನವು ಇದ್ದು, ಆಲಯವೇ ಇಲ್ಲದ ಮರದ ನಡುವೆಯೇ ಪೂಜಿಸಲ್ಪಡುವ ಈ ತುಳುವೇಶ್ವರ ಶಿವಾಲಯದ ಬಗ್ಗೆ ಇನ್ನು ಅದೆಷ್ಟೋ ಮಂದಿಗೆ ಮಾಹಿತಿಯೇ ಇಲ್ಲ. ಈ ಮಹಾದೇವನಿಗೆ ಮರದ ಪೊಟರೆಯೇ ದೇಗುಲ, ಆಲದ ಮರದ ಬೀಳುಗಳೇ ಆಧಾರ, ಸುತ್ತ ಬಿದ್ದ ತರಗೆಲೆಗಳೇ ಪುಷ್ಪಹಾರ. ಎಸ್, ಇದು ಒಂದು ಕಾಲದ ವೈಭವೋಪೇತ ಸಾಮ್ರಾಜ್ಯ ಬಾರ್ಕೂರಿನ ಅಧಿದೇವತೆಯ ಪುಣ್ಯಸ್ಥಾನ. ಲಿಂಗ ರೂಪದಲ್ಲಿ ನೆಲೆಸಿದ ಈ ಅನಿಕೇತನಿಗೆ ಯಾವುದೇ ಆಧುನಿಕತೆಯ ಸೂರಿಲ್ಲದೆ ಪರಮೇಶ್ವರನ ಜಟೆಯಂತಿರುವ ಆಲದ ಮರವೇ ಆಲಯವಾಗಿರುವುದು ಇಲ್ಲಿನ ವಿಶೇಷವಾಗಿದೆ. ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ, ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ, ಶಂಭೋ ಮಹಾದೇವ. ಎಲ್ಲರೂ ಹೇಳುವ ಹಾಗೆ ಮಹಾದೇವ ಸದಾ ವಿರಾಗಿ, ವೈಭೋಗದ ಆಸೆ ಇರದವ ಎನ್ನುವ ಮಾತಿನಂತೆ ಶ್ರೀ ತುಳುವೇಶ್ವರ ದೇವಾಲಯ ಗೋಚರಿಸುತ್ತದೆ. ಬಸ್ರೂರು ಎಂಬ ಪ್ರದೇಶ ಒಂದು ಕಾಲದಲ್ಲಿ ಬಾರ್ಕೂರು ಸಂಸ್ಥಾನದ ವಾಣಿಜ್ಯ ನಗರಿಯಾಗಿತ್ತು. ಕುಂದಾಪುರ ಮತ್ತು ಬಾರ್ಕೂರನ್ನ ಹತ್ತಿರದಿಂದ ಸಂಪರ್ಕಿಸಲು ಸುಲಭ ಪ್ರದೇಶವಾಗಿತ್ತು. ಅಂತಹ ವಾಣಿಜ್ಯ ನಗರಿಯ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಪರಶಿವ ಪೊಟರೆಯೊಳಗೆ ಪವಡಿಸಿದ್ದಾನೆ. ಪ್ರಾಚೀನ ಪಟ್ಟಣವಾಗಿರುವ ಬಸ್ರೂರು ಹಿಂದೆ ವಸು ಚಕ್ರವರ್ತಿ ಆಳುತ್ತಿದ್ದರಿಂದ ವಸುಪುರ ಎಂದು ಕರೆಯಲ್ಪಡುತ್ತಿತ್ತು. ಮಹಾರಾಜರುಗಳು ಆಳಿ ಬೆಳಗಿದ ಶ್ರೀಮಂತ ಪರಂಪರೆಯ ಐತಿಹಾಸಿಕ ನಗರಿ ಉಡುಪಿ ಜಿಲ್ಲೆಯ ವ್ಯಾಪಾರ ಕೇಂದ್ರವಾಗಿ ಕೀರ್ತಿ ಪಡೆದಿತ್ತು. ಬಾರ್ಕೂರು ಸಂಸ್ಥಾನದಲ್ಲಿ ಪ್ರಮುಖ ವಾಣಿಜ್ಯ ನಗರಿ, ವ್ಯಾಪಾರಿ ಕೇಂದ್ರವಾಗಿ ಪ್ರಸಿದ್ಧಗೊಂಡಿದ್ದ ಬಸ್ರೂರಿನ ರಾಹೂತ ಕೇರಿಯಲ್ಲಿ ಈ ತುಳುವೇಶ್ವರನ ದೇವಸ್ಥಾನವಿದೆ. ಇನ್ನು ಶತಮಾನಗಳಷ್ಟು ಹಿಂದೆ ಈ ತುಳುವೇಶ್ವರನಿಗೆ ದೇವಾಲಯವಿತ್ತು. ಆದ್ರೆ ಕಾಲ ಕಳೆದಂತೆ ಸುಮಾರು 200 ವರ್ಷಗಳ ಹಿಂದೆ ಇದ್ದ ಈ ಪುರಾತನ ದೇವಾಲಯ ಶಿಥಿಲವಾಗಿರಬಹುದು. ಇಲ್ಲಿ ದೊರಕಿದ ಶಾಸನಾಧಾರಗಳು ಆ ಕಾಲಘಟ್ಟದಲ್ಲಿ ನಿರ್ಮಾಣವಾದ ಅದೆಷ್ಟೋ ದೇವಾಲಯಗಳ ಅವಶೇಷಗಳನ್ನ, ಶಾಸನಗಳನ್ನ ಗೋಚರಿಸುತ್ತಿದೆ. ರಾಜರ ಕಾಲದಲ್ಲಿ ನಿರ್ಮಾಣವಾದ ಅದೆಷ್ಟೋ ದೇವಾಲಯಗಳ ಅವಶೇಷಗಳು ಇಲ್ಲಿ ಸಿಕ್ಕಿದೆ. ಹಲವಾರು ಶಾಸನ ಹಾಗೂ ಕುರುಹುಗಳಲ್ಲಿ ಶ್ರೀ ತುಳುವೇಶ್ವರನ ಸನ್ನಿಧಾನದ ಪ್ರಸ್ತಾಪವಿದೆ. ಕ್ರಿಸ್ತ ಶಕ 1401ರಲ್ಲಿ ಕೆತ್ತಿಸಲಾದ ಶಾಸನದಲ್ಲಿ
ತುಳುವೇಶ್ವರ ದೇವರಿಗೆ ದಾನ ಕೊಟ್ಟಿರುವ ವಿಚಾರ ಬರುತ್ತದೆ. ಬಾರ್ಕೂರು ರಾಜ್ಯಪಾಲ ಬಸವಣ್ಣ ಒಡೆಯನ ಆಳ್ವಿಕೆಯ ಸಮಯದಲ್ಲಿ ಬಸ್ರೂರಿನ ಪಡುವಣಕೇರಿಯ ಭೂ ಒಡೆತನ ಹೊಂದಿದ್ದ ಪ್ರತಿಷ್ಠಿತ ಮನೆತನದವಳಾದ ತುಳುವಕ್ಕ ಹೆಗ್ಗಡತಿ ತಾನು ನಿರ್ಮಿಸಿದ್ದ ಧರ್ಮಛತ್ರದ ವೆಚ್ಚಕ್ಕೆ ಬೇರೆ ಬೇರೆ ಕಡೆಗಳಲ್ಲಿದ್ದ ಅವಳ ಭೂಮಿಯಿಂದ ಬರುವ ಆದಾಯವನ್ನ ದತ್ತಿ ನೀಡಿದ್ಲು. ಹಾಗೆ ದತ್ತಿ ನೀಡುವಾಗ ಆಕೆ ತುಳುವೇಶ್ವರ ದೇವರಿಗೆ ಮತ್ತು ಮುಳುಲ ದೇವಿಗೆ ನೀಡಿದ್ದ ದತ್ತಿ ವಿಚಾರ ಈ ಶಾಸನದಲ್ಲಿ ಪ್ರಸ್ತಾಪವಾಗಿದೆ. ತುಳುವೇಶ್ವರ ದೇವಾಲಯ ಅಂತ ನೀವು ಮಾತನಾಡ್ತಾ ಇದ್ದೀರಿ. ಈಗ ಅಲ್ಲಿ ಆ ದೇವಾಲಯ ಇಲ್ಲ, ಹೆಸರು ಮಾತ್ರ ತುಳುವೇಶ್ವರ ದೇವಾಲಯ. ಒಂದು ಮರದ ಕೊಠರೆಯಲ್ಲಿ ಒಂದು ದೊಡ್ಡ ಒಂದು ಲಿಂಗ ಕಂಡು ಬರ್ತದೆ, ಅದನ್ನು ತುಳುವೇಶ್ವರ ಅಂತೇಳಿ ಕರೆಯಲಾಗಿದೆ. ವಾಸ್ತವವಾಗಿ ಈ ಚಾರಿತ್ರಿಕ ಕಾಲದಲ್ಲಿ ಅದಕ್ಕೆ ಕೂಡ ಒಂದು ದೇವಾಲಯ ಇದೆ. ಈಗಲೂ ಕೂಡ ಸುತ್ತು ಪೌಳಿ ಅದೆಲ್ಲ ಇದೆ, ನೋಡೋದಕ್ಕೆ ಸಿಗುತ್ತೆ. ಮತ್ತು ಆ ಲಿಂಗದ ಎದುರಿಗೆ ಒಂದು ಬಸವಣ್ಣನ ವಿಗ್ರಹ ಕೂಡ ಇದೆ, ನಂದಿ ವಿಗ್ರಹ ಕೂಡ ಇದೆ. ಸೊ ಈ ತುಳುವೇಶ್ವರ ಎನ್ನುವಂಥ ದೇವಾಲಯ ತುಳುನಾಡಿನ ಚಾರಿತ್ರಿಕ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ಒಂದು ಸಂಗತಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ತುಳುವಕ್ಕ ಹೆಗ್ಗಡತಿ ಅನ್ನುವಂಥ ಹೆಸರು ಕೂಡ ಭಾಳ ಕುತೂಹಲಕರವಾದದ್ದು. ಬಂಟ ಸಮುದಾಯಕ್ಕೆ ಸೇರಿದಂಥ ಈ ತುಳುವಕ್ಕ ಹೆಗ್ಗಡತಿ ಅನ್ನುವಂಥ ಒಬ್ಬಳು ಮಹಿಳೆ ತುಳುವೇಶ್ವರ ಅಂತ ಹೇಳ್ತಕ್ಕಂಥ ಒಂದು ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಒಂದು ದೇವಾಲಯವನ್ನು ನಿರ್ಮಾಣವನ್ನು ಮಾಡಿ ಕೊನೆಗೆ ಆ ದೇವಾಲಯದಲ್ಲಿ ಬ್ರಾಹ್ಮಣರ ಭೋಜನಕ್ಕೆ ಅಂದರೆ ಊಟಕ್ಕೆ ಕೂಡ ಅವು ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ, ದಾನ ಧರ್ಮಗಳನ್ನು ನೀಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದರಿಂದ ಒಂದು ಮಧ್ಯಯುಗೀನ ಕಾಲದಲ್ಲಿಯೇ ಒಂದು ಬಂಟ ಸಮುದಾಯ ಅಂದರೆ ಮಾತೃಪ್ರಧಾನ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಅಥವಾ ಕೌಟುಂಬಿಕ ಪದ್ಧತಿಯನ್ನು ಹೊಂದಿದ್ದಂಥ ಒಂದು ಬಂಟ ಸಮುದಾಯ ತುಳುನಾಡಿನಲ್ಲಿ ಎಷ್ಟೊಂದು ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು ಮತ್ತು ಆರ್ಥಿಕವಾಗಿ ಅವರು ಎಷ್ಟು ಬಲಿಷ್ಠವಾಗಿದ್ದರು ಎನ್ನುವಂಥ ಸಂಗತಿ ಕೂಡ ಇದರಿಂದ ನಮಗೆ ಗೊತ್ತಾಗ್ತದೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ದೇವಾಲಯ ನಿರ್ಮಾಣ ಮಾಡುವಂಥದ್ದು, ಒಂದು ದೇವರನ್ನು ಪ್ರತಿಷ್ಠೆ ಮಾಡಿಸುವಂಥದ್ದು ಮತ್ತು ಬ್ರಾಹ್ಮಣರ ಆಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಸಾಧಾರಣ ವ್ಯಕ್ತಿಗಳಿಂದ ಸಾಧ್ಯ ಇಲ್ಲದೆ ಇರುವಂಥ ವಿಷಯ. ಹಾಗಿದ್ದರೆ ತುಳುವಕ್ಕ ಹೆಗ್ಗಡತಿ ಆ ಕಾಲದಲ್ಲಿ ಎಷ್ಟು ದೊಡ್ಡ ಬಲಿಷ್ಠ ವ್ಯಕ್ತಿಯಾಗಿದ್ದರು ಎನ್ನುವಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ಅಲ್ಲದೆ ಇಲ್ಲಿ ಸಿಕ್ಕಿರುವ ಅನೇಕ ಪ್ರಾಚೀನ ದಾಖಲೆಗಳು ಮುರಕಲ್ಲಿನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಕಟ್ಟಿರುವ ದೇವಸ್ಥಾನದ ಗೋಡೆ, ಶಿವನ ಎದುರಲ್ಲಿರುವ ಅಪರೂಪದ ಕೆತ್ತನೆಯಿಂದ ಕೂಡಿದ ಏಕಶಿಲಾ ನಂದಿ ವಿಗ್ರಹ ಹಾಗೂ ನಂದಿ ಮಂಟಪದ ಕುರುಹುಗಳು ಅನೇಕ ಶತಮಾನಗಳ ಹಿಂದೆ ಈ ಸ್ಥಳದಲ್ಲಿ ಶಿವನಿಗೆ ಆಲಯವಿತ್ತು ಎನ್ನಲು ಇನ್ನೂ ಸಾಕ್ಷಿಗಳು ಎಂಬಂತಿದೆ. ವೈಭವೋಪೇತ ಶ್ರೀ ತುಳುವೇಶ್ವರನ ಸನ್ನಿಧಿಯಲ್ಲಿ ಏಕಶಿಲಾ ನಂದಿಯ ಒಂದು ಭಾಗ ವಾಲಿಕೊಂಡಿರುವುದು ಮತ್ತು ಮೇಲಕ್ಕೆ ಎದ್ದಿರುವುದು ನಮಗೆ ಕಾಣಸಿಗುತ್ತದೆ. ಅದಕ್ಕೆ ಕಾರಣವಾದಂತೆ ಸುಮಾರು 60 ವರ್ಷಗಳ ಹಿಂದೆ ರಾತ್ರಿಯ ವೇಳೆ ನಿಧಿಯಾಸೆಗಾಗಿ ಈ ನಂದಿ ವಿಗ್ರಹವನ್ನ ಕಬ್ಬಿಣದ ಸಲಾಕಿ ಬಳಸಿ ಪೀಠದಿಂದ ಬೇರ್ಪಡಿಸಲು ಕಿಡಿಗೇಡುಗಳು ಯತ್ನ ನಡೆಸಿದ್ರು. ಆದ್ರೆ ಇದು ವಿಫಲವಾಯಿತು. ಹಾಗೆ ಅಂದಿನಿಂದಲೂ ನಂದಿಯ ಭಾಗಾಂಶ ವಾಲಿಕೊಂಡು ಹಾಗೂ ಮೇಲಕ್ಕೆ ಎದ್ದಿರುವುದಾಗಿಯೂ ಕಂಡುಬರುತ್ತದೆ. 1000 ವರ್ಷಗಳ ಇತಿಹಾಸವಿರುವ ಈ ತುಳುವೇಶ್ವರನ ವಿಶೇಷವಾಗಿರುವ ಶಿವಲಿಂಗದ ಆಲಯವಾದ ಆಲದ ಮರ ಅನೇಕ ವರ್ಷಗಳ ಹಿಂದೆ ಗೋಡೆಯ ಬದಿ ಬೆಳೆದಿದೆ. ಈ ಮರಕ್ಕೆ ಸುಮಾರು 250 ವರ್ಷಗಳಾಗಿದೆ ಎಂದು ಅಂದಾಜಿಸಲಾಗಿದೆ. ಆಲದ ಮರವೊಂದು ಇವತ್ತಿಗೂ ಹಾಗೆಯೇ ಇದ್ದ ಲಿಂಗದ ಸುತ್ತ ರಕ್ಷಣಾ ಗೋಡೆಯಂತೆ ಆವರಿಸಿದೆ. ಆದ್ರೆ ಯಾವುದೇ ಕಾರಣಕ್ಕೂ ದೇವಸ್ಥಾನದ ದ್ವಾರ ಬಾಗಿಲು ಮಾತ್ರ ಮುಚ್ಚಿಲ್ಲ. ಮರದ ಬೀಳುಗಳೇ ಸಂರಕ್ಷಿತ ರಚನೆ ನಿರ್ಮಿಸಿದೆ. ಇಂತಹ ಪ್ರಾಕೃತಿಕ ದೇವಾಲಯ ಬಲು ಅಪರೂಪವಾಗಿ ಕಾಣಸಿಗುತ್ತದೆ. ತುಳುವೇಶ್ವರನ ಸನ್ನಿಧಿಯನ್ನ ಪ್ರವೇಶಿಸಲು ಎಲ್ಲರಿಂದ ಸುಲಭವಾಗಿ ಆಗುವ ಮಾತಲ್ಲ. ಪೂರ್ವ ದಿಕ್ಕಿನಿಂದ ಓರ್ವ ವ್ಯಕ್ತಿ ಮಾತ್ರ ಪ್ರವೇಶ ಮಾಡಲಾಗುವಷ್ಟು ಪುಟ್ಟ ಕಿಂಡಿ ಇದೆ. ಅದರಷ್ಟೇ ಸ್ಥಳಾವಕಾಶವಿದೆ. ಈ ಕಿಂಡಿಯ ಮೂಲಕವೇ ಒಳಗೆ ಪ್ರವೇಶಿಸಲು ಸಾಧ್ಯ. ಮಹಾದೇವನಿಗೆ ಯಾವುದೇ ಸುತ್ತುಗೋಡೆ ಮತ್ತು ಗರ್ಭಗುಡಿ ಇಲ್ಲದೆ ಆಲದ ಮರವೇ ಸುತ್ತುಗೋಡೆ, ಗರ್ಭಗುಡಿ ಎಲ್ಲವೂ ಆಗಿದೆ. ಒಳಭಾಗದಲ್ಲಿ 3-4 ಜನ ನಿಂತು ಮಾತ್ರ ಶಿವನ ದರ್ಶನವನ್ನ ಪಡೆಯಬಹುದಾದಷ್ಟು ದೊಡ್ಡದಾಗಿದೆ. ಕಾಸರಗೋಡಿನಿಂದ ಭಟ್ಕಳದವರೆಗೆ ತುಳುನಾಡಿನ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಶಾಸನ ಮತ್ತು ಸ್ಮಾರಕಗಳು ಇರುವುದು ಬಾರ್ಕೂರಿನಲ್ಲಿ. ಸುಮಾರು 1000 ವರ್ಷಗಳ ಕಾಲ ಅಳುಪರು ರಾಜಧಾನಿಯನ್ನಾಗಿ ನಡೆಸಿದ ಆಡಳಿತವನ್ನ ನೆನಪಿಸಿಕೊಳ್ಳುವುದಕ್ಕೆ ಕರ್ನಾಟಕ ಸರ್ಕಾರ ಬಾರ್ಕೂರಿನಲ್ಲಿ ಕಳೆದ ವರ್ಷ ಅಳುಪೋತ್ಸವವನ್ನು ನಡೆಸಿದ್ರು. ಕೆಲ ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಿದ್ದ ವಿಶ್ವ ತುಳು ಸಮ್ಮೇಳನಕ್ಕೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಚಾಲನೆಯನ್ನ ಇದೇ ಸನ್ನಿಧಾನದಲ್ಲಿ ನೀಡಲಾಗಿತ್ತು.
ಬಾರ್ಕೂರಿನಲ್ಲಿ 365 ದೇವಸ್ಥಾನವಿದ್ದವಂತೆ. ಆದ್ರೆ ಈಗ ಅದರಲ್ಲಿ ಹೆಚ್ಚಿನವು ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಸುಂದರ ಶಿಲ್ಪಕಲೆಯ ಮೂರ್ತಿಗಳು, ಶಿಲಾಶಾಸನಗಳು ಹಾಗೂ ವೀರಕಂಬಗಳೆಲ್ಲ ಅಲ್ಲಲ್ಲಿ ಚದುರಿ ಮಣ್ಣು ಪಾಲಾಗಿದೆ. ಅದರಲ್ಲಿ ಕೆಲವು ತೋಡು ದಾಟುವ ಕಾಲು ಸಂಕವಾದ್ರೆ ಇನ್ನು ಕೆಲವು ಮನೆಯಲ್ಲಿ ಬಟ್ಟೆ ಒಗೆಯುವ ಕಲ್ಲುಗಳು ಕೂಡ ಆಗಿವೆ. ಇನ್ನು ಕೆಲವೊಂದಿಷ್ಟು ಮನೆಗಳ ಶಾಲೆಗಳ ಪಾಗರದಲ್ಲಿ ಒಂದರ ಮೇಲೊಂದು ಬೆಚ್ಚಗೆ ಕೂತಿವೆ ಎಂದು ರಾಮಭಟ್ರು ತಿಳಿಸಿದ್ದಾರೆ. ಒಂದು ಕಾಲದಲ್ಲಿ ಬಾರ್ಕೂರಿನಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ಪುರಾತನ ವಸ್ತುಗಳು ಸಿಗುತ್ತಿದ್ದುವಂತೆ. ಹೋದಲ್ಲೆಲ್ಲ ಸ್ಮಾರಕಗಳು, ಶಾಸನಗಳು ಹಾಗೂ ಶಿಲಾಮೂರ್ತಿಗಳು ಕಣ್ಣಿಗೆ ಬೀಳುತ್ತಿದ್ದುವಂತೆ. ಅವುಗಳ ಜೊತೆಗೆ ಕಲ್ಲು ಚಪ್ಪರ, ಕತ್ತಲೆ ಬಸದಿ, ವಿಜಯನಗರ ಸಿಂಹಾಸನ, ಜೈನ ಬಸದಿ ಇತ್ಯಾದಿ ಇತ್ಯಾದಿ 365 ದೇವಸ್ಥಾನಗಳಿದ್ದುವಂತೆ ಬಾರ್ಕೂರಿನಲ್ಲಿ. ಆದರೆ ಇಂದು ಅವುಗಳಲ್ಲಿ ಹೆಚ್ಚಿನವುಗಳು ಪಾಳು ಬಿದ್ದು ಹೋಗಿವೆ. ಸುಂದರ ಶಿಲ್ಪಕಲೆಯ ಮೂರ್ತಿಗಳು, ಶಿಲಾಶಾಸನಗಳು ಹಾಗೂ ವೀರಕಂಬಗಳೆಲ್ಲ ಅಲ್ಲಲ್ಲಿ ಚೆಲ್ಲಿ ಚದುರಿ ಮಣ್ಣು ಪಾಲಾಗಿವೆ. ಕೆಲವು ತೋಡು ದಾಟುವ ಕಾಲು ಸಂಕವಾದರೆ ಮತ್ತೆ ಕೆಲವು ಬಟ್ಟೆ ಒಗೆಯುವ ಕಲ್ಲುಗಳಾಗಿವೆ. ಇನ್ನೊಂದಿಷ್ಟು ಮನೆ ಮಠಗಳ, ಶಾಲೆ ಕಾಲೇಜುಗಳ ಪಾಗಾರಗಳಲ್ಲಿ ಒಂದರ ಮೇಲೊಂದು ಬೆಚ್ಚನೆ ಕೂತಿವೆ. ಬಾರ್ಕೂರಿನಂತೆ ಅಂದಿನ ಬಂದರು ನಗರವಾದ ಬಸ್ರೂರು, ಕೊಕ್ಕರ್ಣೆ, ಉದ್ಯಾವರ, ಬ್ರಹ್ಮಾವರ, ಬೆಳ್ಮಣ್ಣು ಈ ಮುಂತಾದ ಊರುಗಳಲ್ಲೂ ಅನೇಕ ಪ್ರಾಚೀನ ಶಾಸನಗಳಿವೆ, ಸ್ಮಾರಕಗಳಿವೆ. ಆದರೆ ಅವುಗಳ ಬಗ್ಗೆ ಕಾಳಜಿ ವಹಿಸುವವರೇ ಇಲ್ಲ. ನಮ್ಮ ನಡುವೆ ಇರುವ ಅಸಂಖ್ಯ ಶಾಸನಗಳು ಹಾಗೂ ಸ್ಮಾರಕಗಳ ಬಗ್ಗೆ ನಮಗೆ ಎಲ್ಲಿಲ್ಲದ ಅನಾದರ ಮತ್ತು ಅಸಡ್ಡೆ. ಬಾರ್ಕೂರಿನಂತೆ ಅಂದಿನ ಬಂದರು ನಗರವಾದ ಬಸ್ರೂರು, ಕೊಕ್ಕರ್ಣೆ, ಬಾರ್ಕೂರು, ಉದ್ಯಾವರ, ಬ್ರಹ್ಮಾವರ, ಬೆಳ್ಮಣ್ಣು ಈ ಮುಂತಾದ ಊರುಗಳಲ್ಲಿ ಅನೇಕ ಪ್ರಾಚೀನ ಶಾಸನಗಳು, ಸ್ಮಾರಕಗಳಿವೆ. ಆದರೆ ಅವುಗಳ ಬಗ್ಗೆ ಕಾಳಜಿ ವಹಿಸುವವರು ಇಲ್ಲ. ಹಿತ್ತಲ ಗಿಡ ಮದ್ದಲ್ಲ ಹೇಳ್ತಾರಲ್ಲ, ಹಾಗೆ ನಮ್ಮ ನಡುವೆ ಇರುವ ಶಾಸನಗಳು ಮತ್ತು ಸ್ಮಾರಕಗಳು ನಮಗೆ ಎಲ್ಲಿಲ್ಲದ ಅಸಡ್ಡೆ. ತುಳುನಾಡಿನ ಶಾಸನಗಳು ಮತ್ತು ಸ್ಮಾರಕಗಳು ನಶಿಸಿ ಹೋಗುತ್ತಿದೆ. ಅವುಗಳನ್ನ ನಾವು ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದೇವೆ. ಅವುಗಳನ್ನ ನಾವು ಕಾಪಾಡದಿದ್ರೆ ಅಮೂಲ್ಯ ಇತಿಹಾಸದ ಸಂಗತಿಗಳು ಕಳೆದುಕೊಳ್ಳುವಂತಾಗುತ್ತದೆ. ಐತಿಹಾಸಿಕ ಮಹತ್ವವುಳ್ಳ ಕೋಟೆ, ಕೊತ್ತಲ, ದೇವಸ್ಥಾನ, ಸ್ಮಾರಕಗಳು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 106 ಇವೆ. ಈಗ ಮುಖ್ಯವಾಗಿ ಉದಾಹರಿಸಬೇಕಾದ್ರೆ ಬಾರ್ಕೂರು ಕೋಟೆ, ಬಾರ್ಕೂರಿನ ಕತ್ತಲೆ ಬಸದಿ, ಹಾಗೆ ಬಸರೂರಿನಲ್ಲಿ ತುಳುವೇಶ್ವರ ದೇವಸ್ಥಾನ, ಹಾಗೆ ಸದಾನಂದ ಮಂಟಪ, ಗುಪ್ಪೆಹಾಡಿ, ಕೊನೆಗೆ ಸೌಡ, ಶಂಕನಾನ ಸೌಡದಲ್ಲಿ ಎಲ್ಲ ಪಾಳು ಬಿದ್ದ ವೆಂಕಟರಮಣ ದೇವಸ್ಥಾನ, ಹೀಗೆ 106 ಇದೆ. ಇದೆಲ್ಲ ಏನಾಗ್ತದೆ, ಹೀಗೆ ಬಿಟ್ಟರೆ ಏನಾಗ್ತದೆ ಅಂದರೆ ತುಳುವೇಶ್ವರ ದೇವಸ್ಥಾನದಲ್ಲಿ ಬರೀ ಶಿವಲಿಂಗ ಮಾತ್ರ ಇದೆ. ಆಲದ ಮರದ ಪೊಟರೆ ಒಳಗಿದೆ. ಒಂದು ಹಳೆಯ ದೇವಸ್ಥಾನ ಅಂತ ಹೇಳ್ಕೊಂಡಾದ್ದು ಒಂದು ದೇವಸ್ಥಾನ ಇದೆ. ಸದಾನಂದ ಮಂಟಪದಲ್ಲಿ ಏನೂ ಇಲ್ಲ, ಕನಿಷ್ಠ ಕುರುಗಳಿದೆ, ಕುಪ್ಪೆಹಾಡಿ ಅಂತ ಬಸರೂರಿನಲ್ಲಿ. ಹಾಗೆ ಬಾರ್ಕೂರು ಕೋಟೆ ನೋಡಿದರೆ ಮಾತ್ರ ತುಂಬ ಬೇಜಾರಾಗ್ತದೆ. 10-11 ಎಕರೆ ಜಾಗ ಇದೆ. ಸದ್ಯ ಅದು ಖಂಡಿತ ರಿಯಲ್ ಎಸ್ಟೇಟ್ ಉದ್ಯಮಗಳ ಪಾಲಾಗ್ತದೆ. ಕತ್ತಲೆ ಬಸದಿಯೂ ಅಷ್ಟೇ, ಯಾವುದೇ ಸಂರಕ್ಷಣೆ ಸಿಗಲಿಲ್ಲ. ನನಗೆ ಬಾರ್ಕೂರು ಕೋಟೆ ಹೇಳುವಾಗ ಒಂದು ನೆನಪಾಗ್ತದೆ ಏನಂದರೆ, 2004ರಲ್ಲಿ ಅಬ್ಬಕ್ಕನ ಕೋಟೆನ ನಾನು ಭೇಟಿ ಮಾಡಿದ್ದೆ ಉಳ್ಳಾಲದಲ್ಲಿ, ತೊಕ್ಕಟ್ಟುವಲ್ಲಿ. ಪುನಃ ಮೊನ್ನೆ 2019ರಲ್ಲಿ ಪುನಃ ಹೋಗಿ ಬೇರೆ ವಿದ್ಯಾರ್ಥಿಗಳಿದ್ದರು ಜೊತೆಗೆ ಕರ್ಕೊಂಡು ಹೋದೆ, ತೋರಿಸ್ತೇನಂತ. ಅಲ್ಲಲ್ಲಿದೆ, ಅಲ್ಲಿ ಈಗ ಕಲ್ಯಾಣ ಮಂಟಪ ಆಗಿದೆ, ಪಕ್ಕದ ಸೋಮೇಶ್ವರ ದೇವಸ್ಥಾನ ಮಾತ್ರ ಇದೆ ಉಳ್ಳಾಲದಲ್ಲಿ. ಅದು ಚಿಕ್ಕ ಜಾಗ. ಅಬ್ಬಕ್ಕ ನಿಜವಾಗ್ಲೂ ಕರಾವಳಿಗೂ ನೆನ್ಪಿಟ್ಕೊಳ್ಬೇಕು ಅಬ್ಬಕ್ಕನ, ಅಂತ ಧೀರ ಮಹಿಳೆ. ಅದೇ ಥರ ಬಾರ್ಕೂರು ಕೋಟೆಗೆ ಒಂದು ರಾಷ್ಟ್ರೀಯ ಉದ್ಯಾನವನ ಇಂಥದ್ದೆಲ್ಲ ಮಾಡಬೇಕಿತ್ತು. ಹಾಗಾಗಿ ನನ್ನ ಕಳಕಳಿ ಏನಂದರೆ, ಈ ಎಲ್ಲ ಐತಿಹಾಸಿಕ ಮಹತ್ವವುಳ್ಳ ಕೋಟೆ, ಕೊತ್ತಲ, ಬಸದಿ, ದೇವಾಲಯಗಳನ್ನು ಕೂಡಲೇ ಅದನ್ನು ಸಂರಕ್ಷಿಸಲಿಕ್ಕೆ ಸೂಕ್ತ ಕ್ರಮವನ್ನು ನಮ್ಮ ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆ ತೆಗೆದುಕೊಳ್ಬೇಕಂತ ನನ್ನ ಅಭಿಪ್ರಾಯ. ತುಳುನಾಡಿನ ರಾಜಧಾನಿ ಅಂತ ಕರೆಸಿಕೊಂಡಿರುವ ಬಾರ್ಕೂರು 11ನೇ ಶತಮಾನದಲ್ಲಿ ಅಳುಪರ ರಾಜಧಾನಿಯಾಗಿತ್ತು. ವೈಭವದಿಂದ ಮೆರೆಯುತ್ತಿದ್ದ ಬಾರ್ಕೂರು ಅಳುಪ ರಾಜವಂಶದ ವ್ಯಾಪಾರ ಕೇಂದ್ರವಾಗಿ ಕೂಡ ಮೆರೆದಿತ್ತು. ಆದ್ರೆ ಕ್ರಮೇಣ ದೇವಾಲಯಗಳ ನಾಡು ಬಾರ್ಕೂರು ಅಜೀರ್ಣಾವಸ್ಥೆಗೆ ತಲುಪಿತು. ಕತ್ತಲೆ ಬಸದಿಯಂತಹ ರಾಷ್ಟ್ರೀಯ ಸ್ಮಾರಕಗಳು ನೆಲಕಚ್ಚುವ ಪರಿಸ್ಥಿತಿ ಹಂತಕ್ಕೆ ಬಂದು ತಲುಪಿತು. ಇದೀಗ ಜಿಲ್ಲಾಡಳಿತ ಮೂಲ ಸ್ಮಾರಕಕ್ಕೆ ಧಕ್ಕೆ ಬಾರದ ರೀತಿ ಇದರ ಅಭಿವೃದ್ಧಿಗೆ ಮುಂದಾಗಿತ್ತು. ಪ್ರವಾಸಿಗರನ್ನ ಈ ಕತ್ತಲೆ ಬಸದಿಗೆ ಸೆಳೆಯುವ ಪ್ರಯತ್ನಕ್ಕೆ ಮುಂದಾಗಿದೆ. ಈ ನಡುವೆ ಈ ಬಸದಿಯ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಲಿ ಎಂಬ ಕೂಗು ಕೂಡ ಕೇಳಿಬಂದಿದೆ. ಕಾಸರಗೋಡಿನಿಂದ ಭಟ್ಕಳದವರೆಗಿನ ತುಳುನಾಡಿನ ವ್ಯಾಪ್ತಿಯಲ್ಲಿ
ಅತಿ ಹೆಚ್ಚು ಶಾಸನಗಳು ಮತ್ತು ಸ್ಮಾರಕಗಳು ಇರುವುದು ಬಾರ್ಕ್ಪುರ್ನಲ್ಲಿ. ಸುಮಾರು 1000 ವರ್ಷಗಳ ಕಾಲ ಆಳುಪರು ಬಾರ್ಕ್ಪುರನ್ನು ರಾಜಧಾನಿಯನ್ನಾಗಿ ಮಾಡಿ ಆಡಳಿತ ನಡೆಸಿದರು. ಆ ಹಳೆಯ ವೈಭವವನ್ನು ನೆನಪಿಸಿಕೊಡುವುದಕ್ಕಾಗಿ ಕರ್ನಾಟಕ ಸರ್ಕಾರ ಬಾರ್ಕ್ಪುರ್ನಲ್ಲಿ ಕಳೆದ ವರ್ಷ ಆಳುಪೋತ್ಸವವನ್ನು ನಡೆಸಿತು. ಈ ಉತ್ಸವವನ್ನು ಪ್ರತಿ ವರ್ಷ ಮಾಡುತ್ತೇವೆ ಎಂದವರು ಎಲ್ಲಿ ಹೋದರೋ ಗೊತ್ತಿಲ್ಲ. ಇನ್ನೊಂದು ಸಂಗತಿಯನ್ನು ನಾನು ಇಲ್ಲಿ ಹೇಳಲೇಬೇಕು. 2017ರಲ್ಲಿ ವಿವಿಧ ಸಂಘಟನೆಗಳು ಸೇರಿಕೊಂಡು ಬಾರಕ್ಪುರಿನ ಕತ್ತಲೆ ಬಸದಿಯಲ್ಲಿ ಪ್ರವಾಸೋದ್ಯಮ ದಿನಾಚರಣೆಗೆ ಅದ್ದೂರಿ ಚಾಲನೆ ನೀಡಿದವು. ಅಂದು ಸ್ಮಾರಕಗಳನ್ನು ಸಂರಕ್ಷಿಸುವ, ಶಾಸನಗಳನ್ನು ಉಳಿಸುವ ಮಾತುಗಳು ಪುಂಖಾನುಪುಂಖವಾಗಿ ತೇಲಿ ಬಂದವು. ಅಷ್ಟೇ, ಮತ್ತೆ ಆ ಕಡೆಗೆ ತಿರುಗಿ ನೋಡಿದವರಿಲ್ಲ. ತುಳುನಾಡಿನ ಶಾಸನಗಳು ಹಾಗೂ ಸ್ಮಾರಕಗಳು ಬೇರೆ ಬೇರೆ ಕಾರಣಗಳಿಗೆ ನಶಿಸಿ ಹೋಗುತ್ತಿವೆ. ಈಗಾಗಲೇ ನಾನು ಹೇಳಿದ ಹಾಗೆ ಅವುಗಳನ್ನು ನಾವು ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದೇವೆ. ಅವುಗಳನ್ನು ನಾವು ಕಾಪಾಡದೆ ಹೋದರೆ ಅಮೂಲ್ಯ ಇತಿಹಾಸದ ಸಂಗತಿಗಳನ್ನು ಕಳೆದುಕೊಂಡಂತಾಗುತ್ತದೆ. ರಾಜ ಪರಂಪರೆಯ ಆಡಳಿತದ ಕುರುಹು ಎಂಬಂತೆ ಇಲ್ಲಿನ ಜೈನ ಬಸದಿಗಳು ಸಾಕಷ್ಟಿವೆ. ಅಂತಹ ಜೈನ ಬಸದಿಗಳಲ್ಲಿ ಕತ್ತಲೆ ಬಸದಿಯೂ ಕೂಡ ಒಂದು. ಹಲವು ಶತಮಾನಗಳ ಐತಿಹ್ಯ ಹೊಂದಿರುವ ಈ ಪುರಾತನ ಬಸದಿಯು ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿದೆ. ಹೆಸರೇ ಕತ್ತಲೆ ಬಸದಿ. ಕರಾವಳಿಯ ವೈಭವದ ದಿನಗಳಿಗೆ ಸಾಕ್ಷಿ ಹೇಳುವ ಮತ್ತೊಂದು ಸ್ಮಾರಕ. ಪುರಾತತ್ವ ಇಲಾಖೆಯ ಸ್ವಾಮ್ಯದಲ್ಲಿರುವ ಈ ಪ್ರವಾಸಿ ತಾಣದ ಬಗ್ಗೆ ಸರ್ಕಾರ ಹಲವಾರು ದಶಕಗಳಿಂದ ಉದಾಸೀನವನ್ನೇ ಮಾಡಿತ್ತು. ನಾವು ಈ ಬಾರ್ಕೂರಿನ ಬಗ್ಗೆ ನೋಡ್ತಾ ಹೋದರೆ, ಕೇಳ್ತಾ ಹೋದರೆ, ತಿಳಿತಾ ಹೋದರೆ ತುಂಬ ಸಮಸ್ಯೆ ಜೊತೆಗೆ ನಮಗೆ ಕೆಲವೊಂದು ಗಂಭೀರ ಸಮಸ್ಯೆ ಕೂಡ ನಮಗೆ ಕಾಣ್ತಾ ಇದೆ. 365 ದೇವಸ್ಥಾನಗಳ ತುಳುನಾಡ ಹಂಪೆ ಎಂದು ಖ್ಯಾತಿ ಪಡೆದ ಬಾರ್ಕೂರು ಇಂದು ಕೇವಲ ಒಂದು 25 ದೇವಸ್ಥಾನಗಳು ಆಯಾ ಜಾತಿಯ ನೆಲೆಯಲ್ಲಿ ಜೀರ್ಣೋದ್ಧಾರಗೊಂಡ ಒಂದು ಉದಾಹರಣೆ ಕಂಡುಬರ್ತದೆ. ಆದರೆ ಸಾವಿರಾರು ವರ್ಷ ಇತಿಹಾಸ ಇರುವ ಅಳುಪ ರಾಜವಂಶದಿಂದ ಆಡಳಿತ ನಡೆಸಲ್ಪಟ್ಟ ಒಂದು ಬಾರ್ಕೂರು ಇವತ್ತು ನಮಗೆ ಕೆಲವೊಂದು ಶಿಲಾಶಾಸನಗಳು, ಕೆಲವೊಂದು ಬಸದಿಗಳಲ್ಲಿ ಶಿಲಾಶಾಸನಗಳು, ಕೆಲವೊಂದು ಮನೆಯ ಮೆಟ್ಟಲ್ಗಳಾಗಿ ಆಗಿದೆ, ಕೆಲವೊಂದು ಜೈನ ಬಸದಿ, ಕೆಲವೊಂದು ಮನೆಯವರ ಕಾರ್ ಶೆಡ್ ಆಗಿದೆ, ಏನೇನು ದನ ಕಟ್ಟುವಂಥ ಜಾಗ ಆಗಿದೆ. ಇದೆಲ್ಲದನ್ನು ನೋಡುವಾಗ ನಮಗೆ ತುಂಬ ಬೇಸರ ಆಗ್ತದೆ. ರಾಜ್ಯ ಸರ್ಕಾರ, ಪ್ರಾಚ್ಯವಸ್ತು ಇಲಾಖೆ ಹಾಗೆ ನಮ್ಮ ಅನೇಕ ಇಲಾಖೆಗಳು ಇದನ್ನು ಒಂದು ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಸ್ರೂರಿನ ಗುಪ್ಪೆಹಾಡಿಯಲ್ಲಿಯೂ ಇಂತಹದೇ ಒಂದು ಸ್ಮಾರಕ ಇದೆ. ಹಾಡಿಯೊಳಗೆ ಮಠ ಅಥವಾ ದೇವಾಲಯವನ್ನ ಹೋಲುವ ಕುರುಹು ಕಾಣುತ್ತದೆ. ಆಶ್ಚರ್ಯವೆಂದ್ರೆ ಇದು ಈವರೆಗೂ ಯಾವ ಇತಿಹಾಸಕಾರರ ಕಣ್ಣಿಗೂ ಬಿದ್ದಿಲ್ಲ. ಆದ್ರೆ ಈಗ ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿದೆ. ಸುಂದರ ಕೆತ್ತನೆಯ ಕಂಬಗಳು ಅತಂತ್ರ ಸ್ಥಿತಿಯಲ್ಲಿ ಬಿದ್ದಿದೆ. ಹಲವು ಕುರುಹುಗಳು ಇಲ್ಲಿ ಕಾಣಸಿಗುತ್ತದೆ. ತೀರ್ಥ ಮಂಟಪ, ಗರ್ಭಗುಡಿ, ಆವರಣಗೋಡೆ, ಕಂಬಗಳು, ಪ್ರಾಂಗಣ ಇತ್ಯಾದಿಗಳು ಅಲ್ಪ ಸ್ವಲ್ಪ ಕಾಣುತ್ತದೆ. ಎತ್ತರದ ಮಂಟಪದ ಮೇಲೆ ಮಣ್ಣು ಕಲ್ಲಿನ ಗೂಡಿನೊಳಗೆ ಬೃಹತ್ ಹುತ್ತ ಹೊಂದಿದೆ. ಕೆಲವು ಸಂಶೋಧಕರ ಪ್ರಕಾರ ಹುತ್ತದೊಳಗೆ ಲಿಂಗ ಅಥವಾ ಯಾವುದೋ ವಿಗ್ರಹವಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಹುತ್ತದ ಒಳಗಿರುವ ದೇವನ್ಯಾರು, ಆ ದೇವರೇ ಬಲ್ಲನು. ಜನ ಹೋಗಲು ಹೆದರುವಂತಹ ದಟ್ಟ ಹಾಡಿಯ ಮಧ್ಯೆ ಒಂದು ಕಾಲದಲ್ಲಿ ರಾಜಾಶ್ರಯದ ಧಾರ್ಮಿಕ ಕೇಂದ್ರವಾಗಿತ್ತು ಎಂಬುದು ಸ್ಪಷ್ಟ. ಯಾವುದೋ ಕಾಲದಲ್ಲಿ ಅಕ್ರಮಕ್ಕೆ ತುತ್ತಾಗಿ ಸುತ್ತಮುತ್ತಲ ಪ್ರದೇಶದ ಜನವಸತಿ ನಶಿಸಿದ ಕಾರಣ ಈ ದೇವಾಲಯವು ಅಜೀರ್ಣವಾಗಿರುವ ಸಾಧ್ಯತೆ ಇದೆ. ಕಾಲಕ್ರಮೇಣ ಜನಸಂಪರ್ಕದಿಂದ ದೂರ ಉಳಿದ ಈ ಪ್ರದೇಶ ಹಾಡಿಯ ಗರ್ಭ ಸೇರಿತು. ಎಲ್ಲರನ್ನು ಕಾಯುವ ಭಗವಂತ ಹುತ್ತದೊಳಗೆ ಬೆಚ್ಚಗೆ ಕುಳಿತಿದ್ದಾನೆ. ಈ ಪ್ರದೇಶವನ್ನ ಕಂಡಾಗ ಎಂತಹ ನಾಸ್ತಿಕನಿಗೂ ಆಸ್ತಿಕತೆ ಬಾರದಿರದು. ಎಂತಹ ಕಲ್ಲು ಹೃದಯವು ಇಂತಹ ಸುಂದರ ತಾಣವನ್ನ ಕಂಡಾಗ ಕರಗದಿರದು. ಗುಪ್ಪಿ ಹಾಡಿ ಒಳಗೆ ಭಗವಂತ ಗೌಪ್ಯ ಆಗಿದ್ದಾನೆ. ಕಳೆದ ಒಂದು 2 ವರ್ಷಗಳ ಹಿಂದೆ ಅಳುಪೋತ್ಸವ ಅನ್ನುವ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡಿತ್ತು. ಇಲ್ಲಿನ ಹಳೆಯ ಕೋಟೆ ಒಂದು ಇದೆ. ಆ ಕೋಟೆಯ ಎಲ್ಲ ಭಾಗವನ್ನು ನೋಡಿದರೂ ಕೂಡ ನಮಗೆ ಬೇಸರ ತರಿಸ್ತಾ ಇದೆ. ಏನೋ JCB ಬುಲ್ಡೋಜರ್ ಎಲ್ಲ ತಂದು ಒಮ್ಮೆ ಲೆವೆಲ್ ಮಾಡಿ ಏನೋ ಆ ಉತ್ಸವವನ್ನು ಮಾಡಿದ್ದಾರೆ. ಸಹಸ್ರಾರು ಜನರು ಬಂದು ಬಾರ್ಕೂರನ್ನು ಭೇಟಿ ನೀಡಿದರು, ಆ ಕೋಟೆಯನ್ನು ಮಾತ್ರ. ಆದರೆ ಇಲ್ಲಿ ಇರುವ ದೇವಸ್ಥಾನಗಳು, ಇಲ್ಲಿನ ಚರಿತ್ರೆಗಳು, ಇಲ್ಲಿನ ಗತವೈಭವದ ಬಗ್ಗೆ ಒಂದು ನಾವು ಜನರಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡ್ತಾಯಿಲ್ಲ. ಮುಂದಿನ ಜನಾಂಗಕ್ಕೆ ನಾವು ಏನು ನೀಡಬೇಕಾಗಿದೆ, ಇಲ್ಲಿನ ಇತಿಹಾಸವನ್ನು, ಇಲ್ಲಿನ ಕೆಲವೊಂದು ರಾಜವಂಶದ ಪಳವಳಿಕೆಯನ್ನು ತೋರಿಸುವಂಥ ಕಾರ್ಯವನ್ನು ಮಾಡಲಿಕ್ಕೆ ನಾವು ವಿಫಲರಾಗಿದ್ದೇವೆ ಅನ್ಬೋದು.
ಜೊತೆಗೆ ಇಲ್ಲಿಯ ರಸ್ತೆ ಕೂಡ ಸಮಸ್ಯೆ ಇದೆ. ಇಲ್ಲಿನ ಈಗಾಗಲೇ ಅನೇಕ ದೇವಸ್ಥಾನಗಳ ಉತ್ಸವಗಳು ಆಗುವಾಗ ಹೊರೆ ಕಾಣಿಕೆ ಇನ್ನಿತರ ವ್ಯವಸ್ಥೆ ಬರುವಾಗ ಶಿವಮೊಗ್ಗದ ರಾಜ್ಯ ಹೆದ್ದಾರಿ ಅಂತ ನಾವು ಹೇಳ್ತೇವೆ. ಆದರೆ ಅದು ಇನ್ನೂ ಕೂಡ ಒಂದು ಅಗಲೀಕರಣಗೊಂಡಿಲ್ಲ. ಇಲ್ಲಿನ ಒಂದು ವಾಹನ ಸಂಚಾರಕ್ಕೂ ಕೂಡ ತೊಡಕುಂಟಾಗ್ತಾ ಇದೆ. ಕೆಲವೊಂದು ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಕೆಲವೊಂದು ಶಿಲಾಶಾಸನಗಳು ರಸ್ತೆ ಬದಿಯಲ್ಲಿ ಇರುವುದು ಕೂಡ ತೊಡಕಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಜೈನ ಬಸದಿಯಲ್ಲಿ ಕೂಡ ಕೆಲವೊಂದು ಅನೈತಿಕ ಚಟುವಟಿಕೆಗಳು ನಡೆಯುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಈ ಬಾರ್ಕೂರಿನ ಬಗ್ಗೆ ತಿಳಿಸ್ಲಿಕ್ಕೆ ಇಲ್ಲಿ ದೇವಸ್ಥಾನ, ಬಸದಿ, ಕೋಟೆ ಇದ್ರ ಬಗ್ಗೆ ಹೇಳುವಂಥ ಒಂದು ವ್ಯಕ್ತಿಗಳು ಕೂಡ ಇಲ್ಲ. ಯಾಕೆ ಈ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಮಗೆ ಕಂಡು ಬರ್ತಾ ಇಲ್ಲ. ಸರ್ಕಾರ ಇದನ್ನು ಮುಂದಿನ ದಿನಗಳಲ್ಲಿ ಒಂದು ಜನರಿಗೆ, ಮುಂದಿನ ಜನಾಂಗಕ್ಕೆ ತಿಳಿಸುವಂಥ ಕಾರ್ಯವನ್ನು ಮಾಡಬೇಕಂತ ಹೇಳೋದು ನಮ್ಮ ಒಂದು ಸದಿಚ್ಛೆ. ಉಡುಪಿಯ ದೊಡ್ಡಜ್ಜ ಎಂದೇ ಕರೆಯಲ್ಪಡುವ ಅನಂತೇಶ್ವರ ಸನ್ನಿಧಿ ಒಂದು ಪುರಾತನ ದೇಗುಲ. ಜೈನರ ಬಸದಿಯಾಗಿದ್ದ ಈ ಕ್ಷೇತ್ರ ತರುವಾಯ ಶೈವ ಕ್ಷೇತ್ರವಾಗಿ ಬದಲಾಯಿತು. ಈ ಕ್ಷೇತ್ರದ ಎದುರು ಬೃಹತ್ ಬಲಿಕಲ್ಲು ಇದೆ. ಇಷ್ಟು ಎತ್ತರದ ಬಲಿಕಲ್ಲು ರಾಜ್ಯದ ಬೇರೆ ದೇವಸ್ಥಾನಗಳಲ್ಲಿ ಕಾಣಸಿಗುವುದು ಕಷ್ಟ. ಎದುರು ಭಾಗದಲ್ಲಿರುವ ಸುಮಾರು 25 ಅಡಿ ಎತ್ತರದ ಮಾನಸ್ತಂಭ ಅಪೂರ್ವ ಸ್ಮಾರಕ. ಆದ್ರೆ ಸದ್ಯ ಅದರ ಸ್ಥಿತಿ ಶೋಚನೀಯವಾಗಿದೆ. ಅದರ ಸುತ್ತ ಅಂಗಡಿಗಳು, ಸುತ್ತು ಕಸಕಡ್ಡಿಗಳು, ಅಲ್ಲೇ ರಾಶಿ ಹಾಕಿದ ಪಾದರಕ್ಷೆಗಳು ನಮ್ಮ ಅಸಡ್ಡೆಯನ್ನ, ನಿರ್ಲಕ್ಷ್ಯವನ್ನು ತೋರಿಸುತ್ತದೆ. ಇದಲ್ಲದೆ ರಥಬೀದಿಯಲ್ಲಿರುವ ಶಿಲಾಶಾಸನ ಗೋಣಿ ಇಡಲು ಬಳಸಲಾಗುತ್ತಿದೆ. ಅಷ್ಟಮಠಗಳು ಈ ಬಗ್ಗೆ ಸುರಕ್ಷಾ ಕ್ರಮಗಳನ್ನು ಕೈಗೊಂಡು ಅಪೂರ್ವ ಸ್ಮಾರಕಗಳನ್ನ ರಕ್ಷಿಸುವ ಕಾರ್ಯ ಮಾಡಬೇಕಾಗಿದೆ. ಕೊನೆಯದಾಗಿ ಐತಿಹಾಸಿಕ ಪ್ರಜ್ಞೆ ಇದ್ದರೆ ಮಾತ್ರ ನಾವು ನಮ್ಮ ನಾಳೆಗಳನ್ನ ಸುಂದರವಾಗಿ ರೂಪಿಸಿಕೊಳ್ಳಬಹುದು. ಆದ್ರಿಂದ ಇತಿಹಾಸದ ಬಗ್ಗೆ, ಪ್ರಾಚೀನ ವಸ್ತು ವಿಚಾರದ ಬಗ್ಗೆ ನಿರ್ಲಕ್ಷ್ಯ ಖಂಡಿತ ಒಳ್ಳೆಯದಲ್ಲ. ಶಾಸನಗಳನ್ನ ಮತ್ತು ಸ್ಮಾರಕಗಳನ್ನ ಸಂರಕ್ಷಿಸುವುದರಿಂದ ಪ್ರಯೋಜನವಿದೆ. ಆ ವಸ್ತುಗಳು ನಮ್ಮ ದೇಶದ ಸಂಪತ್ತು, ಅದನ್ನ ನಾವು ಖಂಡಿತ ಮರೆಯಬಾರದು. ತುಳುನಾಡಿನ ಅಳಿದುಳಿದ ಶಾಸನಗಳನ್ನ ನಾವು ಸಂರಕ್ಷಿಸಲು ಸ್ಥಳೀಯರೇ ಆಸಕ್ತಿ ತೋರಿಸಬೇಕು. ಶಿಕ್ಷಕರು, ವಿದ್ಯಾರ್ಥಿಗಳು, ಊರಿನ ಮುಖಂಡರು ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಅದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಪುರಾತತ್ವ ಇಲಾಖೆ ಕೂಡ ಮುತುವರ್ಜಿ ವಹಿಸಬೇಕು. ಇತಿಹಾಸ ತಜ್ಞರು ತುಳುನಾಡಿನ ಶಾಸನಗಳನ್ನು ಮತ್ತು ಸ್ಮಾರಕಗಳನ್ನ ಪತ್ತೆ ಹಚ್ಚಿ ಅವುಗಳ ಸಂರಕ್ಷಣೆಗೆ ಬೇಕಾದ ವೇದಿಕೆಯನ್ನ ನಿರ್ಮಾಣ ಮಾಡಬೇಕು. ಅದಕ್ಕೆ ಬೇಕಾದ ಆರ್ಥಿಕ ಸಹಕಾರವನ್ನ ನೀಡಬೇಕು. ಇಲ್ಲವಾದರೆ ಮುಂದೊಂದು ದಿನ ಯಾವುದೇ ಶಾಸನಗಳು ಸ್ಮಾರಕಗಳಾಗಿ ಉಳಿಯಲಾರದು. ಬಾರ್ಕೂರು ತುಳುನಾಡಿನ ರಾಜಧಾನಿ. ಈಗಾಗಲೇ ನಾನೇನು ನಿಮಗೆ ಹೇಳಿದೆ, ಬಾರ್ಕೂರಿನಲ್ಲಿ ಜನಜನಿತವಾಗಿರ್ತಕ್ಕಂಥ ಕಥೆಗಳು ಬೇಕಾದಷ್ಟಿದ್ದಾವೆ. 360 ದೇವಾಲಯಗಳಿದ್ದವು ಅನ್ನುವಂಥ, ಆಯಿತಾ. ವಾಸ್ತವವಾಗಿ ಈಗ 360 ದೇವಾಲಯ ನಮಗೆ ಬಾರ್ಕೂರಿನಲ್ಲಿ ನೋಡೋಕ್ಕೆ ಸಿಗೋದಿಲ್ಲ. ಈಗ ಒಂದು 20-25 ದೇವಾಲಯಗಳಿರುವುದಂತೂ ನಿಜ. ಅದರಲ್ಲಿ ಕೆಲವು ದೇವಾಲಯಗಳು ಪೂಜೆಗೊಳ್ತಾ ಇದ್ದಾವೆ, ಇನ್ನು ಕೆಲವು ದೇವಾಲಯಗಳಲ್ಲಿ ಪೂಜೆಗಳು ಇಲ್ಲ. ಆದರೆ ನಾವು ಇವತ್ತು ಬಾರ್ಕೂರಿನ ಸ್ಥಿತಿಯನ್ನು ಗಮನಿಸಿದರೆ ಅದು ಅತ್ಯಂತ ದುಸ್ಥಿತಿಯಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಎಲ್ಲ ಜಾತಿ ಸಮುದಾಯಕ್ಕೆ ಸೇರಿದಂಥ ದೇವಾಲಯಗಳು ಇದ್ವು ಅಂತಂದು ಹೇಳಿದರೆ, ಈಗ ನೀವು ಅಲ್ಲಿ ಹೋಗಿ ನೋಡಿದರೆ ಅಲ್ಲೊಂದು ವಿಶ್ವಕರ್ಮರಿಗೆ ಸೇರಿದಂಥ ಒಂದು ದೇವಾಲಯದ ಒಂದು ಸುಸ್ಥಿತಿಯಲ್ಲಿದೆ. ಇನ್ನು ಕೆಲವು ದೇವಾಲಯಗಳು ಬ್ರಾಹ್ಮಣರು ಪೂಜೆ ಮಾಡಿಕೊಂಡು ಇದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಸಮುದಾಯದವರು ದೇವಾಲಯಗಳು ಎಲ್ಲಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಇಲ್ಲ. ಅಂದರೆ ಭಾಳಷ್ಟು ಸಮುದಾಯದ ದೇವಾಲಯಗಳು ನಾಶ ಆಗಿದ್ದಾವೆ ಅಥವಾ ದುಸ್ಥಿತಿಯಲ್ಲಿದ್ದಾವೆ ಅಂತೇಳಿ ನಮಗೆ ಇದರಿಂದ ಗೊತ್ತಾಗ್ತದೆ. ಸೊ ಹಾಗಾಗಿ ಈ ದೇವಾಲಯಗಳು, ಬಾರ್ಕೂರಿನಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳೊಂದು ಸಮೀಕ್ಷೆಯನ್ನು ಮಾಡಿಸಿ ಅವುಗಳು ಎಷ್ಟು ಜಾಗ, ಅವುಗಳಿಗೆ ವಾಸ್ತವವಾಗಿ ಎಷ್ಟು ಜಾಗ ದೇವಾಲಯಗಳಿಗಿತ್ತು ಅನ್ನುವಂಥದ್ದನ್ನು ಸಮೀಕ್ಷೆಯನ್ನು ಮಾಡಿಸಿ ಆ ಎಲ್ಲ ಜಾಗಗಳನ್ನು ಒತ್ತುವರಿಯಿಂದ ತೆರವುಗೊಳಿಸಿ ಅವುಗಳಿಗೆ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸವೂ ಕೂಡ ಜರೂರಾಗಬೇಕಾಗಿದೆ. ಅಜೀರ್ಣ ಅವಸ್ಥೆಯಲ್ಲಿರುವ ಅದೆಷ್ಟೋ ದೇವಸ್ಥಾನಗಳ ಪ್ರಾಚೀನ ಸ್ಮಾರಕಗಳನ್ನು ಉಳಿಸುವುದು ನಮ್ಮ ಕೈಯಲ್ಲಿದೆ. ಇತಿಹಾಸ ಮರುಕಳಿಸಬೇಕು, ಇತಿಹಾಸ ಪ್ರಗತಿ ಹೊಂದಬೇಕು. ಅಜೀರ್ಣ ಅವಸ್ಥೆಯಲ್ಲಿರುವ ಅದೆಷ್ಟೋ ದೇವಸ್ಥಾನಗಳು, ಪ್ರಾಚೀನ ಸ್ಮಾರಕಗಳನ್ನು ಉಳಿಸುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದೇ ರೀತಿ ತುಳುನಾಡಿನ ಅದೆಷ್ಟೋ ಪ್ರಾಚೀನ ಪ್ರವಾಸಿ ತಾಣಗಳು ತೆರೆಮರೆಯಿಂದ ಹೊರಬರಲಿ ಎಂಬುದೇ ನಮ್ಮ ಆಶಯ. ಇವನ್ನೆಲ್ಲ ಕಂಡಾಗ ನಾವೆಷ್ಟು ಬೇಜವಾಬ್ದಾರಿ ತೋರಿಸ್ತಿದೀವಿ ಅಂತ ಅನಿಸಲ್ವಾ? ಇಂದು ನಾವು ಏನೇ ಸಾಧನೆ ಮಾಡಿದ್ರೂ ಅದಕ್ಕೆ ಕಾರಣ ನಮ್ಮ ಹಿರಿಯರ ತ್ಯಾಗ, ಶ್ರಮ ಮತ್ತು ಹಿರಿಮೆ. ಇವನ್ನೆಲ್ಲ ಮರೆತ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ಏನು ಕೊಡಬಲ್ಲೆವು ಅನ್ನೋದೇ ದೊಡ್ಡ ಪ್ರಶ್ನೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ದಿವ್ಯ ನಿರ್ಲಕ್ಷ್ಯ. ಮುಂದಿನ ವಾರ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. Credit,